They should put that in. Yes. ಇಲ್ಲಿ ಕರ್ನಾಟಕದಲ್ಲಿ ಪ್ರಥಮ ಬಾರಿ ಅಲ್ವಾ? ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ಇದರಲ್ಲಿ ಚಿಪ್ ಇದೆ ಸರ್. ಏನು ಟೀಚರ್ಸ್ ಪಾಠ ಮಾಡಿದಾಗ ಇವರು ಅಪ್ಲೋಡ್ ಮಾಡ್ತಾರೆ. ಪಾಠ ಮಾಡಿದ್ದಕ್ಕೆ ಇವತ್ತು ಮ್ಯಾಥ್ಸ್ ಕ್ಲಾಸ್ ಅಂದರೆ ಮ್ಯಾಥ್ಸ್ ಸ್ವಾಮಿ ವಿವೇಕಾನಂದರ ನುಡಿಮುತ್ತಿನೊಂದಿಗೆ ವೇದಿಕೆಯ ಮೇಲೆ ಆಸೀನರಿರುವ ಗಣ್ಯ ಅತಿಥಿಗಳೇ, ಶಾಲಾ ಸಂಚಾಲಕರೇ, ಪ್ರಾಂಶುಪಾಲರೇ, ಶಿಕ್ಷಕರೇ ಹಾಗೂ ಇಂದಿನ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಪೋಷಕರೇ, ಮಾಧ್ಯಮ ವರ್ಗದವರೇ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭ ಮಧ್ಯ. Coming together is a beginning. Keeping together is progress. Working together is success. ಮರದ ಮೇಲೆ ಕುಳಿತ ಹಕ್ಕಿಗೆ ಕೊಂಬೆ ಮುರಿದು ಬೀಳುವ ಭಯವಿರದು, ಏಕೆಂದರೆ ಅದು ನಂಬಿರುವುದು ತನ್ನ ರೆಕ್ಕೆಗಳನ್ನೇ ಹೊರತು ಕೊಂಬೆಯನ್ನಲ್ಲ. ಹಾಗೆಯೇ ನಮ್ಮ ಸಾಮರ್ಥ್ಯದ ಮೇಲೆ ನಮಗೆ ಸದಾ ಆತ್ಮವಿಶ್ವಾಸವಿರಲಿ ಎಂಬ ಮಾತಿನ ಮೂಲಕ ನಮ್ಮ ಹಲವಾರು ದಿನಗಳ ಬಹುನಿರೀಕ್ಷಿತ ಸಂದರ್ಭವು ಅಂತಿಮವಾಗಿ ಒದಗಿ ಬಂದಿದೆ. ಸೂರಜ್ PU ಕಾಲೇಜ್ ಜ್ಞಾನದೀಪ ಪ್ರೌಢಶಾಲೆಯ ಡಿಜಿಟಲ್ ID ಉದ್ಘಾಟನಾ ಸಮಾರಂಭದಲ್ಲಿ ಆಗಮಿಸಿರುವ ಎಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ನೀಡಲು ನಾನು ತುಂಬ ಸಂತೋಷ ಪಡುತ್ತೇನೆ. ಇದು ನಿಜಕ್ಕೂ ನಮ್ಮೆಲ್ಲರಿಗೂ ಹೆಮ್ಮೆಯ ಕ್ಷಣ. Let's invoke the blessing of the Almighty. Let me invite our students for prayer. Everyone, please raise for the prayer. ನಮ್ಮ ಪ್ರತಿಭೆ ಎಲ್ಲ ಕಡೆಗೆ ಹಕ್ಕಿಯಂತೆ ತಲುಪಲಿ, ಹೊಸತು ನೋಟ ಹೊಸತು ಭಾವ ಇರಲಿ ಎಂದೆಂದು. ಭಾನು ತಾರೆ ಮುಟ್ಟು ಗುರಿಯು ನಮ್ಮ ಮುಂದೆಂದು. ಸೂರ್ಯ ತೋರುವ ಧ್ಯಾನ ಜೀವರಾಶಿಗೆ ಧ್ಯಾನ, ಅದೇ ರೀತಿಯಲಿ ಪ್ರೀತಿ ಹೊಲುಮೆ ಬೆಳಕು ಹರಿಯಲಿ. ಮನಕ್ಕೆ ಶಕ್ತಿ ನೀಡು ಗುರುವೆ, ಸೂರ್ಯನಂತೆ ಹೊಮ್ಮಲಿ. ನಮ್ಮ ಪ್ರತಿಭೆ ಎಲ್ಲ ಕಡೆಗೆ ಹಕ್ಕಿಯಂತೆ ತಲುಪಲಿ, ನಮ್ಮ ಪ್ರತಿಭೆ ಎಲ್ಲ ಕಡೆಗೆ ಹಕ್ಕಿಯಂತೆ ತಲುಪಲಿ. Yes, thank you for everyone. We are fortunate to have our dignitaries on the stage whose expertise and insight will provide valuable learning to us all. ಇದೀಗ ನಮ್ಮ ಸಂಸ್ಥೆಯ ಇನ್ಚಾರ್ಜ್ ಪ್ರಾಂಶುಪಾಲರಾದ ಶ್ರೀ ರಕ್ಷಿತ್ ಕುಲಲ್ ಸರ್ ಇವರು ಇಂದಿನ ನಮ್ಮ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗಣ್ಯ ವ್ಯಕ್ತಿಗಳನ್ನು ತಮ್ಮ ಅಮೂಲ್ಯವಾದ ಹಿತನುಡಿಗಳ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. Good evening everyone. The secret of getting ahead is getting started. ಇಂದಿನ ಈ ದಿನದಲ್ಲಿ ನಮ್ಮ ಸೂರಜ್ ವಿದ್ಯಾಸಂಸ್ಥೆಯಲ್ಲಿ ಇಲ್ಲಿವರೆಗೆ ಕಾಣದಂತಹ ಒಂದು ಮಹತ್ತರ ಬೆಳವಣಿಗೆ ಆಗಿದೆ. ಅದು ನಮ್ಮ VMS ಡಿಜಿಟಲ್ ಆ್ಯಪ್ ಅಳವಡಿಕೆ. ಈ ಅದ್ಭುತ ದಿನದಲ್ಲಿ ಅದರ ಇನಾಗ್ರೇಷನ್ ಪ್ರೋಗ್ರಾಮ್ ಇಟ್ಟುಕೊಂಡಿದ್ದೇವೆ. ಈ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಜನನಾಯಕ
ದಕ್ಷಿಣ ಕನ್ನಡದ ಹೆಮ್ಮೆಯ ಪುತ್ರ, ಉಳ್ಳಾಳದ MLA ಹಾಗೂ ಪ್ರಸ್ತುತ ಮೊಟ್ಟಮೊದಲ ಬಾರಿಗೆ ದಕ್ಷಿಣ ಕನ್ನಡದಿಂದ 23ನೇ ವಿಧಾನಸಭೆ ಸ್ಪೀಕರ್ ಆಗಿರುವಂತಹ UT ಖಾದರ್ ಸರ್ ಇವರಿಗೆ ನಮ್ಮ ಸೂರಜ್ ಪದವಿ ಪೂರ್ವ ಕಾಲೇಜು, ಜ್ಞಾನದೀಪ ಸ್ಕೂಲ್, ಸೂರಜ್ ವಿದ್ಯಾಸಂಸ್ಥೆಯ ಪೋಷಕರು ಮತ್ತು ಮಕ್ಕಳ ಪರವಾಗಿ ಹಾಗೂ ಎಲ್ಲ ಸಿಬ್ಬಂದಿಗಳ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. Now, I request with our Honorable Chairman, Sir, Dr. Manjunath S. Ravankar, Sir, to present a rose as a token of love. VMS ಆ್ಯಪ್ ಬಗ್ಗೆ ಒಳ್ಳೆಯ ಮಾಹಿತಿ ನೀಡಿ ನಮ್ಮ ಈ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ಮಕ್ಕಳಿಗೆ ಉಪಯೋಗವಾಗುವಂತೆ ಮಾಡಿದ VMS ಆ್ಯಪ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಮಿಸ್ಟರ್ ರೂಪೇಶ್ S. ದೋಶಿ ಇವರಿಗೆ ಮನದಾಳದ ಸ್ವಾಗತವನ್ನು ಬಯಸುತ್ತೇನೆ. I request with Judith ma'am to present a rose as a token of love. ಈ ಸಂಸ್ಥೆಯ ಪ್ರತಿ ಬೆಳವಣಿಗೆಯಲ್ಲಿ ಸದಾ ಒಳ್ಳೆತನ ಮಾಡಬೇಕೆಂಬ ಉದ್ದೇಶವಿಟ್ಟು ಎಲ್ಲರಿಗೂ ಮನದಾಳದ ಮಾರ್ಗದರ್ಶನ ನೀಡಿದ ನಮ್ಮ ಚೇರ್ಮನ್ ಸರ್ ಡಾಕ್ಟರ್ ಮಂಜುನಾಥ್ S. ರೇವನ್ಕರ್ ಇವರಿಗೆ ಸ್ವಾಗತವನ್ನು ಬಯಸುತ್ತೇನೆ. Now I request with Miss Bhavya ma'am to present a rose as a token of love. ಸಂಸ್ಥೆಯ ಬಗ್ಗೆ ಕಾಳಜಿಯನ್ನಿತ್ತು ಬೆಳವಣಿಗೆಯ ಸಹಾಯ ಮಾಡಿದ ಅವರ ಪುತ್ರ ಸೂರಜ್ S. ರೇವಂಕರ್ ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. I request Mrs. Shobita ma'am to present a rose as a token of love. ನಮ್ಮವರೇ ಆದಂತಹ ಪ್ರಿನ್ಸಿಪಲ್ ಮಿಸ್ಟರ್ ಡಾಲ್ಫಿ ಸರ್ ಇವರಿಗೂ ನಮ್ಮ ಸ್ವಾಗತ. Yes, I request with Nizam sir, please present a rose as a token of love. Thank you, sir. Thank you, sir. It's my indeed privilege to welcoming you also to this program. Now, I request Mr. Arun Kumar, sir, to present a rose as a token of love. I would like to call Mrs. Shobita ma'am on the stage to address about VMS app. Department. The focus of my talk today is on VMS education. It is developed by Rupesh Deshi and is now available in our institution. Beloved Chairman Dr. Manjunath S. Revankar announced that inauguration of this app was done by 2023 elected Vidhana Sabha Speaker of Karnataka. Let's see how this technology is different from other schools. This app basically runs through a ID card, and this ID card contains a microchip which convert the electrical signal to the readable form. That is, 1 month back, LKG to 10th standard students got this facility, and from past 10 days, PUC students have been using this technology. But the actual implementation idea was started in the month of May. 2 persons from the department team, that is one is sir itself, came to our institution and gave a full day training regarding the usage of this app. Our manager, Mr. Pavan Kumar, and myself have undergone the training. All the information must be uploaded to the cloud server before the usage of this app. This app has got mainly 3 phases. The first phase is teacher app, second one is the parent app, and third one is the supervisor app. Let us see what will happen in these 3 phases of app. The first, in the teacher app, they can mark attendance, that is through the signal generated after the scan. Also,
teachers can send the homework, they can share the timetable, results of a student within a second. In Parent app, parents can track the timing of arrival of their child from the home as well as departure of the students from the school through this app. Also, they can check the results. No need to rush to the institution in each and every case. But if they have this app, they can check all the details regarding their child sitting in one place. And thirdly, in supervisor app, the admin can go through the activities of both teacher as well as parent. New students entry has to be done in the supervisor app. Along with that, online fees payment facility is also available. Computer generated receipts are handovered. So this is in one short, I have explained the importance and use of the VMS app. Still, there are many benefits of this app, and I wish many more updated version to be developed by your team, sir. Thank you. Now, I would like to request with MD of VMS Android app, Mr. Rupesh Doshi, sir, to spread the knowledge of VMS app to audience. The student, your future is in a safe hand. That's what I can say. Manjunath sir has really thought a lot about the school, and he thinks on a daily basis how better and better technology can be given to their students, which is you, for college and even for the school. I was really surprised last time when we visited here. This looks to be a rural area, but the thoughts are more than urban. I really thank sir and I appreciate all of the teachers, Mr. Pawan, Ms. Shobita. They have really cooperated well. I'm sure the benefits will reach to the student and the parents at large. Thank you so much, sir. Thank you, sir. Thank you. Thank you, sir. Darkness cannot drive out darkness. Only light can do that. Hate cannot drive out hate. Only love can do that. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ, ನಸೀಮಾ ಫರೀದ್ ದಂಪತಿ ಪುತ್ರ ಯುಟಿ ಖಾದರ್ ಇವರು 12-10-1969 ಜನಿಸಿದ್ದು LKG ಶಿಕ್ಷಣವನ್ನು ರೋಶ್ನಿ ನಿಲಯದಲ್ಲಿ 1ರಿಂದ 4ನೇ ತರಗತಿವರೆಗೆ ಸೈಂಟ್ ಜೊರೋಸಾ, 4ನೇ ತರಗತಿಯಿಂದ ಪ್ರೌಢ ಶಿಕ್ಷಣದವರೆಗೆ ಸೈಂಟ್ ಅಲೋಷಿಯಸ್ನಲ್ಲಿ ಮುಗಿಸಿದ್ದಾರೆ. ಹಾಗೂ ಪದವಿ ಪೂರ್ವ ಶಿಕ್ಷಣವನ್ನು ಮೂಡಬಿದರೆಯ ಮಹಾವೀರ ಕಾಲೇಜಿನಲ್ಲಿ ಕಲಿತು ಇವರು ಸರಳ ಮತ್ತು ಸದಾ ಜನರೊಂದಿಗೆ ಬೆರೆಯುವ ಯುವ ನಾಯಕ. ಮಂಗಳೂರು ನಗರದಲ್ಲಿ ಸಂಚಾರ ದಟ್ಟಣೆ ಉಂಟಾದಾಗ ಹಲವು ಬಾರಿ ಕಾರಿನಿಂದ ಇಳಿದು ಸಂಚಾರಿ ಪೊಲೀಸ್ ಆಗಿ ಕಾರ್ಯನಿರ್ವಹಣೆ ಮಾಡಿರುವ ಉದಾಹರಣೆಗಳು ಇವೆ. ಮೋಟಾರ್ ಕ್ರಾಸಿಂಗ್ ಸ್ಪರ್ಧೆಗಳಲ್ಲಿ ಭಾಗವಹಿಸಿರುವ ಇವರು ರಾಜ್ಯ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. 2007ರಲ್ಲಿ ಇವರ ತಂದೆ ಯುಟಿ ಫರೀದ್ ನಿಧನದ ನಂತರ ಉಳ್ಳಾಲ ಕ್ಷೇತ್ರದ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಮೊದಲ ಬಾರಿಗೆ ಗೆದ್ದು ವಿಧಾನಸಭೆ ಪ್ರವೇಶಿಸಿದ್ದರು. ಶ್ರೀಯುತರು ನಡೆದು ಬಂದ ರಾಜಕೀಯ ಹಾದಿ 1990ರಲ್ಲಿ NSUI ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ 1994ರಿಂದ 1999ರವರೆಗೆ NSUI ಜಿಲ್ಲಾಧ್ಯಕ್ಷರಾಗಿ 1999ರಿಂದ 2001ರವರೆಗೆ NSUI ರಾಜ್ಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ರಾಷ್ಟ್ರಮಟ್ಟದ ಸೇವಾದಳ ತರಬೇತಿ ಶಿಬಿರದಲ್ಲಿ ಭಾಗವಹಿಸಿ 2005ರಲ್ಲಿ ಸೇವಾದಳದ ಹೆಚ್ಚುವರಿ ಮುಖ್ಯ ಸಲಹೆಗಾರರಾಗಿ ಆಯ್ಕೆಯಾಗಿದ್ದರು. ನಂತರ 2008ರಲ್ಲಿ KPCC ಕಾರ್ಯದರ್ಶಿಯಾಗಿದ್ದರು. 2008ರಿಂದ 2023ರವರೆಗೆ ಸತತ 5 ಬಾರಿ ಶಾಸಕರಾದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಅಲ್ಲದೆ 2018ರಿಂದ 2013ರ ಅವಧಿಯ ವಿಧಾನಸಭೆಯ
ಅತ್ಯುತ್ತಮ ಕಾರ್ಯವೈಖರಿಗಾಗಿ ಸದನವೀರ ಹಾಗೂ ಶೈನಿಂಗ್ ಇಂಡಿಯಾ ಅವಾರ್ಡ್ ಪ್ರಶಸ್ತಿಯನ್ನು ಸಹ ಪಡೆದುಕೊಂಡಿದ್ದರು. ಇವರು ಆರೋಗ್ಯ ಸಚಿವರಾಗಿದ್ದಾಗ ರಾಜ್ಯದಲ್ಲಿ ಗುಟ್ಕಾ ನಿಷೇಧ, ಬೈಕ್ ಆಂಬ್ಯುಲೆನ್ಸ್, 108, ಆರೋಗ್ಯಶ್ರೀ, ದಂತಭಾಗ್ಯ, ಸರಕಾರಿ ತಾಲೂಕು ಆಸ್ಪತ್ರೆಗಳಲ್ಲಿ ಡಯಾಲಿಸಿಸ್ ಘಟಕ, ಹರೀಶ್ ಸಾಂತ್ವನ ಯೋಜನೆ ಮುಂತಾದ ಕ್ರಾಂತಿಕಾರಿ ಯೋಜನೆಗಳನ್ನು ಜಾರಿಗೆ ತಂದಿರುತ್ತಾರೆ. ಇವರು ಆಹಾರ ಸಚಿವರಾಗಿದ್ದಾಗ ಕೇವಲ ಆಧಾರ್ ಕಾರ್ಡ್ನ ಮೂಲಕ ಅರ್ಜಿ ಸಲ್ಲಿಸಿ ಮನೆ ಬಾಗಿಲಿಗೆ ರೇಷನ್ ಕಾರ್ಡ್ ತಲುಪಿಸುವಂತಹ ಕ್ರಾಂತಿಕಾರಿ ಯೋಜನೆಗೆ ಚಾಲನೆ ನೀಡಿ ಇತಿಹಾಸ ಸೃಷ್ಟಿಸಿದ್ದರು. ಇದಲ್ಲದೆ BPL ಕಾರ್ಡ್ನಿಂದ ವಂಚಿತರಾಗಿದ್ದ ಲಕ್ಷಾಂತರ ಮಂದಿಗೆ ರೇಷನ್ ಕಾರ್ಡ್ ಪಡೆಯಲು ನೆರವಾಗಿದ್ದರು. 2018ರ ಮೈತ್ರಿ ಸರ್ಕಾರದಲ್ಲಿ ನಗರಾಭಿವೃದ್ಧಿ ಮತ್ತು ವಸತಿ ಸಚಿವರಾಗಿ ಅಧಿಕಾರ ಸ್ವೀಕರಿಸಿ ಮಂಗಳೂರು ಸ್ಮಾರ್ಟ್ ಸಿಟಿ ಸಹಿತ ಅನೇಕ ಯೋಜನೆಗಳನ್ನು ಪರಿಚಯಿಸಿ ಯಶಸ್ವಿಯಾಗಿದ್ದಾರೆ. 2021ರಲ್ಲಿ ಕರ್ನಾಟಕ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರಾಗಿ ಆಯ್ಕೆಯಾಗಿ 2023ರವರೆಗೆ ಕಾರ್ಯನಿರ್ವಹಿಸಿ ಪ್ರತಿ ಹಂತದಲ್ಲೂ ಸರ್ಕಾರ ನ್ಯೂನ್ಯತೆಗಳನ್ನು ಸದನದಲ್ಲಿ ಪ್ರಸ್ತಾಪಿಸಿ ಸೈ ಎನಿಸಿಕೊಂಡಿದ್ದ ಇವರು ಪ್ರಪ್ರಥಮ ಬಾರಿಗೆ ಇದೀಗ ವಿಧಾನಸಭೆ ಸ್ಪೀಕರ್ ಆಗಿ ಆಯ್ಕೆಯಾಗಿದ್ದಾರೆ. ಇದಲ್ಲದೆ ಇತ್ತೀಚೆಗೆ ದೆಹಲಿಯ ಬುದ್ಧಿಜೀವಿಗಳ ಸಮ್ಮೇಳನದಲ್ಲಿ ಪ್ರದಾನ ಮಾಡಿರುವಂತಹ ದ ಗ್ರೇಟ್ ಸನ್ ಆಫ್ ಇಂಡಿಯಾ ಪ್ರಶಸ್ತಿಯನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಅತ್ಯಂತ ಒತ್ತಡದ ನಡುವೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ನಡೆದಿರುವ ಆ್ಯಪ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗಿಯಾಗಿರುವುದು ನಮಗೆಲ್ಲರಿಗೂ ಸಂತೋಷದ ವಿಷಯ. ಶ್ರೀಯುತರು ಪತ್ನಿ ಹಾಗೂ ಏಕೈಕ ಪುತ್ರಿಯೊಂದಿಗೆ ತಮ್ಮ ಸುಖಿ ಸಂಸಾರವನ್ನು ನಡೆಸುತ್ತಿದ್ದು, ತಮ್ಮ ಈ ಸಾಧನೆಗಳು ರಾಜ್ಯ ಮಟ್ಟವಲ್ಲದೆ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಸರಿಸುವಂತಾಗಲಿ. ನಿಮ್ಮ ಮುಂದಿನ ಸಾಧನೆಗೆ ಭಗವಂತನು ಆಯುರಾರೋಗ್ಯ ಕರುಣಿಸಲಿ, ಇನ್ನಷ್ಟು ಜನಸೇವೆಗೆಯುವ ಅವಕಾಶ ಸಿಗುವಂತಾಗಲಿ ಎಂಬುದೇ ನಮ್ಮೆಲ್ಲರ ಹಾರೈಕೆ. ಧನ್ಯವಾದಗಳು. Salute to the leader. ಅತ್ಯಂತ ಸಂತೋಷವಾಗ್ತಿದೆ ಸೂರಜ್ ಶಿಕ್ಷಣ ಸಂಸ್ಥೆಯ ಈ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಲಿಕ್ಕೆ. ನಾನು ಪ್ರಪ್ರಥಮವಾಗಿ ಸೂರಜ್ ಇಂಟರ್ನ್ಯಾಷನಲ್ ಸ್ಕೂಲ್ ಸಂಸ್ಥೆಯ ಅಧ್ಯಕ್ಷರಾದ ಮಂಜುನಾಥ್ ರೇವನ್ಕರ್ ಅವರನ್ನು, ಅವರ ಕುಟುಂಬಸ್ಥರನ್ನು ಮತ್ತು ಈ ಶಾಲೆಯಲ್ಲಿ ಕಲಿಸಂಥ ಎಲ್ಲ ಮುಖ್ಯ ಶಿಕ್ಷಕರನ್ನು, ಶಿಕ್ಷಕ ವರ್ಗದವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಯಾಕಂತ ಹೇಳಿದರೆ ಗ್ರಾಮೀಣ ಮಟ್ಟದಂಥ ಪ್ರದೇಶದಲ್ಲಿ ಇವತ್ತು ಈ ರೀತಿಯ ಒಂದು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿಕೊಂಡು ಈ ಒಂದು ಪ್ರದೇಶದ ಸರ್ವ ಧರ್ಮದ ಸರ್ವ ಮಕ್ಕಳಿಗೆ ಕೂಡ ಅತ್ಯಂತ ಕಷ್ಟ ಕಾಲದಲ್ಲಿರುವಂಥ ಮನೆಯ ಮಕ್ಕಳು ಕೂಡ ಉತ್ತಮವಾದ ಶಿಕ್ಷಣವನ್ನು ಒದಗಿಸಿಕೊಡುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದರೆ ಅದು ಸೂರಜ್ ಶಿಕ್ಷಣ ಸಂಸ್ಥೆ ವ್ಯವಸ್ಥೆ ಮಾಡಿಕೊಟ್ಟಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮಂಜುನಾಥ್ ರೇವನ್ಕರ್ ಅವರು ಮಂಗಳೂರಿನಲ್ಲಿ ಅವರದೇ ಆದ ಬಿಸ್ನೆಸ್ ಇದೆ. ಅವರಿಗೆ ಕಮರ್ಷಿಯಲ್ ಆಗಿ ಅಥವಾ ಶಿಕ್ಷಣ ಸಂಸ್ಥೆಯನ್ನು ಲಾಭ ಪಡಬೇಕನ್ನೋ ಉದ್ದೇಶದಿಂದ ಬಂದಿದ್ದರೆ ಈ ಗ್ರಾಮೀಣ ಬಟ್ಟವರ್ಗ ಬರಬೇಕಂತಿಲ್ಲ. ಅವರಿಗೆ ಮಂಗಳೂರು ನಗರದಲ್ಲಿ ಇದಕ್ಕಿಂತ ಇಂಟರ್ನ್ಯಾಷನಲ್ ಸ್ಕೂಲನ್ನು ಮಾಡಿಕೊಂಡು ಅಲ್ಲಿ ಅದು ಉದ್ಯಮದ ಟೈಪ್ನಲ್ಲಿ ಮಾಡುವಂಥ ಎಲ್ಲ ಅವಕಾಶ ಶಕ್ತಿ ಅವರಿಗಿತ್ತು. ಆದರೆ ಅವರದೊಂದು ಚಿಂತನೆ ಗ್ರಾಮೀಣ ಮಟ್ಟದ ಆ ಒಂದು ಮಕ್ಕಳಿಗೆ ಅತ್ಯುತ್ತಮವಾದ ಶಿಕ್ಷಣ ಕೊಡುವ ಮೂಲಕ ನಗರದ ಮಟ್ಟದಲ್ಲಿರುವಂಥ ಏನು ಶಿಕ್ಷಣ ವ್ಯವಸ್ಥೆ ಇದೆಯಾ ಅದು ಈ ಪ್ರದೇಶದ ಗ್ರಾಮೀಣ ಮಟ್ಟದ ಮಕ್ಕಳಿಗೆ ಕೂಡ ಸಿಗಬೇಕೆಂಬ ಉದ್ದೇಶದಿಂದ ಈ ಸಂಸ್ಥೆಯನ್ನು ಇವತ್ತು ಸ್ಥಾಪನೆ ಮಾಡಿದ್ದಾರೆ. ಇದು ನಿಜವಾದ ದೇಶ ಪ್ರೇಮ ಅಂಥೇಳಿ ನಾನು ಮಂಜುನಾಥ್ ರೇವನ್ಕರ್ನ ಅಭಿನಂದಿಸಿ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿದರೆ ನಾವು ಎಲ್ಲರಿಗೂ ಕೂಡ ಭಾರತ ದೇಶ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಬರಬೇಕೆಂತೇಳಿ ಪ್ರತಿಯೊಬ್ಬರ ಕನಸು. ಭಾರತ ದೇಶ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಬರಬೇಕಾದ್ರೆ ನಾವು ಶಾಸಕರು ಮತ್ತು ಮಂತ್ರಿಗಳು ವಿಧಾನಸಭೆಯಲ್ಲಿ ಕೂತ್ಕೊಂಡವರು ಬಲಿಷ್ಠ ಆದರೆ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳುವಂಥ ಮಂತ್ರಿಗಳ ಅಥವಾ ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳುವಂಥ ಸಂಸದರು ಕೂಡ ಬಲಿಷ್ಠ ಆದರೆ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. AC ರೂಮಲ್ಲಿ ಕೂತ್ಕೊಳ್ಳುವಂಥ IAS ಅಧಿಕಾರಿಗಳ
ಅಥವಾ AC ರೂಮಲ್ಲಿ ಕೂತ್ಕೊಳ್ಳುವಂಥ ವ್ಯಾಪಾರಸ್ಥರು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಭಾರತ ದೇಶ ಬಲಿಷ್ಠವಾಗಬೇಕಾದ್ರೆ ಅದು ಕ್ಲಾಸ್ ರೂಮಲ್ಲಿ ಕಲಿಯುವಂಥ ವಿದ್ಯಾರ್ಥಿನಿಯರು ಮತ್ತು ಪ್ಲೇಗ್ರೌಂಡಲ್ಲಿ ಆಡುವಂಥ ವಿದ್ಯಾರ್ಥಿನಿಯರು ಬಲಿಷ್ಠವಾದಾಗ ಮಾತ್ರ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಪೂರಕವಾದ ಶಿಕ್ಷಣವನ್ನು ಈ ಒಂದು ಪ್ರದೇಶದಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಏನು ಇವತ್ತು ಚೇರ್ಮನ್ ಮತ್ತು ಕುಟುಂಬಸ್ಥರು ಶಿಕ್ಷಕ ವರ್ಗದವರು ಅತ್ಯಂತ ಪ್ರೀತಿಯಿಂದ ನಿಮ್ಗೆ ಉತ್ತಮ ಶಿಕ್ಷಣ ಕೊಡ್ತಾರ, ಅದನ್ನೆಲ್ಲ ಮೈಗೂಡಿಸಿಕೊಂಡು ತಾವೆಲ್ಲರೂ ಕೂಡ ಅತ್ಯುತ್ತಮವಾದ ಸ್ಥಾನಕ್ಕೆ ಹೋಗಿ ನೀವು ಬರೀ ನಿಮ್ಮ ತಂದೆ ತಾಯಂದಿರ ಆಸ್ತಿ ಸಂಪತ್ತು ಮಾತ್ರ ಅಲ್ಲ, ಭವಿಷ್ಯದ ದಿನಗಳಲ್ಲಿ ನಿಮ್ಮ ತಂದೆ ತಾಯಂದಿರ ಆಸ್ತಿ ಸಂಪತ್ತು ಜೊತೆಯಲ್ಲಿ ಈ ದೇಶ ಸಂಪತ್ತಾಗಿ ಮಾಡಿಕೊಡ್ಬೇಕಂತೇಳಿ ನಾನು ನಿಮಗೆ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ಬೇಕಾದಂಥ ಎಲ್ಲ ಶಿಕ್ಷಣ ವ್ಯವಸ್ಥೆಯು ಈ ಒಂದು ಕ್ಯಾಂಪಸ್ನಲ್ಲಿ ನಿಮಗೆ ಸಿಗ್ತಾ ಇದೆ, ನಮಗೆ ವಿಶ್ವಾಸ ಖಂಡಿತವಾಗಿ ಇವತ್ತು ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆಸಿ ಇಲ್ಲಿ ಅಭಿನಂದಿಸಿ ನನಗೆ ಶುಭಾಶಯ ಸಲ್ಲಿಸಿದ್ದು ಅದು ನನಗೆ ಅವ್ರು ಕೊಟ್ಟಂಥ ಪ್ರೀತಿಪೂರ್ವಕ ಒಂದು ಗೌರವ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಂದು ಪ್ರೀತಿಪೂರ್ವಕವಾದ ಗೌರವ ಜೊತೆಯಲ್ಲಿ ಅವರ ಮುಖ್ಯ ಉದ್ದೇಶ ಏನಿತ್ತು ಅಂತ ಹೇಳಿದರೆ ನಿಮ್ಗೆಲ್ಲರಿಗೂ ಕೂಡ ಒಂದು ಪ್ರೇರಣೆಯ ಕಾರ್ಯಕ್ರಮ ಇತ್ತು. 20-30 ವರ್ಷಗಳ ಹಿಂದೆ ನಿಮಗೆ ನಾನು ಕೂಡ ಇದೇ ರೀತಿ ಕೂತ್ಕೊಂಡು ಬೇರೆಯವರ ಭಾಷಣ ಕೇಳಿ ನಮ್ಗೆ ಕೊಟ್ಟಂಥ ಶಿಕ್ಷಣ ವ್ಯವಸ್ಥೆಯಲ್ಲಿ ಶಿಕ್ಷಕರು ಮತ್ತು ಎಲ್ಲ ಸಹಕಾರ ಮುಖಾಂತರ ಇವತ್ತು ನಾವು ದೊಡ್ಡ ಸ್ಥಾನಕ್ಕೆ ಹೋಗ್ಬಹುದಾದರೆ ಮುಂದಿನ 20-30 ವರ್ಷಗಳಲ್ಲಿ ತಾವು ಕೆಳಗೆ ಕೂತ್ಕೊಂಡವರು ಕೂಡ ಅತ್ಯುತ್ತಮ ದೊಡ್ಡ ಸ್ಥಾನಕ್ಕೆ ಹೋಗ್ಲಿಕ್ಕೆ ಅವಕಾಶ ಆಗಬೇಕು. ಅದಕ್ಕೆ ನಿಮ್ಗೆಲ್ಲರಿಗೂ ಕೂಡ ಪ್ರೇರಣೆಯ ಒಂದು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನನ್ನನ್ನು ನೋಡಿ ಮಾತ್ರ ನೀವು ಕ್ಲಾಪ್ ಹೊಡೆಯುವುದಲ್ಲ, ಮುಂದಿನ ದಿನಗಳಲ್ಲಿ ನಾನು ಕೂಡ ಅದೇ ರೀತಿ ಆಗ್ತೇನೆ ಎಂಬ ಕನಸನ್ನು ಕಾಣಬೇಕು, ಛಲವನ್ನು ಹೊಂದೋಗಬೇಕು, ಆ ಸ್ಥಾನಕ್ಕೆ ತಾವೆಲ್ಲ ಬಂದು ನಿಲ್ಲಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ಶಿಕ್ಷಣ ವ್ಯವಸ್ಥೆ ಆಗುವ ಸಂದರ್ಭದಲ್ಲಿ ಇವತ್ತು ಆಧುನಿಕ ಮತ್ತು ತಂತ್ರಜ್ಞಾನದಿಂದಾಗಿ ಇವತ್ತು ಮಕ್ಕಳ ಆ್ಯಪ್ ಮತ್ತು ಮಕ್ಕಳ ಶೈಕ್ಷಣಿಕ ಸಂಬಂಧಪಟ್ಟವಂಥ ಚಲನವಲನಗಳ ಬಗ್ಗೆ ಮಾಹಿತಿ ತಮ್ಮ ತಂದೆ ತಾಯಂದಿರಿಗೆ ಕೂಡ ಸಿಗಬೇಕು. ಇಲ್ಲಿ ಕೂಡ ಆ ಪೇಪರ್ಲೆಸ್ ಕಾಗದರಹಿತವಾದ ಒಂದು ಆಡಳಿತ ನಡೆಸಬೇಕೆಂಬ ಉದ್ದೇಶದಿಂದ ಸ್ಕೂಲನ್ನು ಇವತ್ತು ಡಿಜಿಟಲೈಸೇಷನ್ ಮಾಡಲಿಕ್ಕೆ ತಾವು ಇವತ್ತು ಪ್ರಾರಂಭ ಮಾಡಿದ್ದೀರಿ. ಬಹುಶಃ ನಾನು ರೂಪೇಶ್ ಅವರನ್ನು ಎಲ್ಲರ ಪರವಾಗಿ ನಾನು ಅಭಿನಂದಿಸಿ, ಬಹುಶಃ ನಿಮ್ಮ ಒಂದು ಟೆಕ್ನಾಲಜಿ ಆಧುನಿಕ ತಂತ್ರಜ್ಞಾನ ಬಹುಶಃ ಇವತ್ತು ತಾವು ಅದನ್ನು ಅಭಿವೃದ್ಧಿಪಡಿಸಿಕೊಂಡು ಬಂದ ಕಾರಣ ಬಹುಶಃ ಇದೆಲ್ಲ ಕೂಡ ಶಾಲೆಯಲ್ಲಿ ಇವತ್ತು ಅನುಷ್ಠಾನ ಆಗಿ ಎಲ್ಲ ಮಕ್ಕಳಿಗೂ ಕೂಡ ಪ್ರಯೋಜನ ಆಗ್ತದೆ, ಮಕ್ಕಳ ಹೆತ್ತವರಿಗೂ ಕೂಡ ಪ್ರಯೋಜನ ಆಗ್ತದೆ, ಶಿಕ್ಷಕ ವರ್ಗದವರಿಗೂ ಕೂಡ ಇದು ಪ್ರಯೋಜನ ಆಗಿ ಇಡೀ ಶಿಕ್ಷಣ ಸಂಸ್ಥೆಗೆ ಒಂದು ದೊಡ್ಡ ಮಟ್ಟದ ಸಹಕಾರಿ ಆಗುವಂಥ ಆ್ಯಪ್ ಇದು ಆಗಿರೋದು ಅತ್ಯಂತ ಸಂತೋಷ. ಅದಕ್ಕೆ ರೂಪೇಶ್ ಅವರನ್ನು ಎಲ್ಲ ಮಕ್ಕಳ ಪರವಾಗಿ, ಶಿಕ್ಷಣ ಸಂಸ್ಥೆಗಳ ಪರವಾಗಿ, ಹೆತ್ತವರ ಪರವಾಗಿ ನಾನು ಇವತ್ತು ಅಭಿನಂದಿಸಿ ಅವರಿಗೆ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇದರ ಸದುಪಯೋಗ ತಾವೆಲ್ಲ ಇವತ್ತು ಪಡ್ಕೊಳ್ಬೇಕು. ಹೆತ್ತವರು ಕೂಡ ಸದುಪಯೋಗ ಪಡ್ಕೊಳ್ಳುವಂಥ ಅವಕಾಶ ಖಂಡಿತವಾಗಿ ಇವತ್ತು ಆಗಬೇಕು. ಮಕ್ಕಳಿಗೆ ಮತ್ತು ಶಿಕ್ಷಕರ ಟ್ರೈನಿಂಗ್ ಕೊಟ್ಟಾಗೆ ಎಲ್ಲ ಹೆತ್ತವ್ರಿಗೆ ಕೂಡ ಅದರ ಒಂದು ಟ್ರೈನಿಂಗ್ ಬೇಕು. ಯಾಕಂತ ಹೇಳಿದರೆ ಎಷ್ಟು ನಾವು ಹುಷಾರಿರ್ತೇವೆ, ಮಕ್ಕಳು ಅದಕ್ಕಿಂತ ಜಾಸ್ತಿ ಹುಷಾರಿರ್ತಾರೆ. ನನಗೆ ನಮ್ಮೊಂದು ಸಂಬಂಧಿಕರೇ, ಅವನು ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್, ಅಲ್ಲಿಗೆ ಕ್ಲಾಸ್ ಅಟೆಂಡ್ ಆಗದಿದ್ದರೆ ಫೋನ್ ಬರ್ತದೆ ಈಗ, ಯಾಕೆಂದರೆ ಇವತ್ತು ಕ್ಲಾಸ್ ಅಟೆಂಡ್ ಆಗಲಿಲ್ಲ ಅಂತೇಳಿ. ಸೊ ಇವನ ತಾಯಿ ನೋಡೋದಂತೆ ತುಂಬ ಸಮಯ ಫೋನೇ ಬರುವುದಿಲ್ಲ ಆ ಇದರಲ್ಲಿ ಏನಂತೇಳಿ, ಮತ್ತು ಯಾವಾಗಲೂ ಒಂದು ಕಾಲ್ ಬರೋದು ಡೋಂಟ್ ಪಿಕ್ ಅಂತ ಫೀಡ್ ಆಗಿರ್ತದೆ. ಡೋಂಟ್ ಪಿಕ್ ಅಂತೇಳಿ ಫೋನ್ ತೆಗಿಬಾರ್ದು ಅಂತೇಳಿ ತಾಯಿ ಪಾಪ ಅವ್ರಿಗೆ ಅಷ್ಟು ಗೊತ್ತಿಲ್ಲ, ಫೋನನ್ನೇ ತೆಗಿತಾ ಇರಲಿಲ್ಲ. ಇದೇನು 3 ತಿಂಗಳಾದ ನಂತರ ಏನು ಒಂದು ದಿವಸ ಶಾಲೆಯಿಂದ ಫೋನ್ ಬರಲ್ಲ, ಕಾಲೇಜನ್ನು ನೋಡುವಾಗ ನಂಬರ್ ತಿರುಗಿಸುವಾಗ ಇದೇ ನಂಬರ್ ಡೋಂಟ್ ಪಿಕ್ ಅಂದರೆ ಮಗ ಅದನ್ನು ಡೋಂಟ್ ಪಿಕ್ ಅಂತ ಫೀಡ್ ಮಾಡಿ ಹೋಗಿದ್ದಾನೆ ಅವನು ಆ ಇದರಲ್ಲಿ. ಸೊ ಎಲ್ಲರೂ ಕೂಡ ಇದರ ಸಂದರ್ಭದಲ್ಲಿ ಹೆತ್ತವರು ಕೂಡ ಇದರ ಸದುಪಯೋಗ ಪಡ್ಕೊಳ್ಳುವಂಥ ಅವಕಾಶ ಇವತ್ತು ಮಾಡಬೇಕು. ಅದರ ಯೋಜನೆಯನ್ನು ಅನುಷ್ಠಾನ ಮಾಡಿದರೆ ಅವಾಗ ಅದರ ಸಂಪೂರ್ಣವಾದ ಪ್ರಯೋಜನ ನಿಮಗೆ ಸಿಕ್ಕುವಂಥ ಅವಕಾಶ ಖಂಡಿತವಾಗಿ ಇವತ್ತು ಆಗ್ತದೆ. ಇದೆಲ್ಲ ಮಾಡಿದ್ದು ನಿಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳಲಿಕ್ಕೆ, ನಿಮ್ಮ ಅತ್ಯುತ್ತಮವಾದ ಒಂದು ಪ್ರಜೆಯನ್ನು ಮಾಡಲಿಕ್ಕೆ ಬಹುಶಃ ಮಂಜುನಾಥ ರೇವಣ್ಕರ್ ಕುಟುಂಬಸ್ಥರು, ಶಿಕ್ಷಕ ಸಿಬ್ಬಂದಿ ವರ್ಗ ಮಾಡಿದ್ದಾರೆ. ಎಲ್ಲರ ಪರವಾಗಿ ನಾನು ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸಿ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಆಶೀರ್ವಾದ ಮುಖಾಂತರ ಬಹುಶಃ ರಾಜ್ಯ ಸಭಾಧ್ಯಕ್ಷ ಸ್ಥಾನದಲ್ಲಿ ಇವತ್ತು ಕೂತ್ಕೊಂಡಿದ್ದೀರಿ. ಸಂವಿಧಾನಬದ್ಧವಾದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದನ್ನು ಗೌರವಗೊಳಿಸುವಂಥ ಕೆಲಸ ನಾನು ಮಾಡೋ ಸಂದರ್ಭದಲ್ಲಿ ವೈಕುಂಠ ಬಾಲಿಗರು ಬಹುಶಃ ನಮ್ಮ ರಾಜ್ಯ ವಿಧಾನಸಭೆಯಲ್ಲಿ, KS ಹೆಗಡೆ ಬಹುಶಃ ನಮ್ಮ ರಾಷ್ಟ್ರದ ಲೋಕಸಭೆಯಲ್ಲಿ ಕರಾವಳಿ ಪ್ರದೇಶದಿಂದ ಬಹುಶಃ ಸ್ಪೀಕರ್ ಆಗಿದ್ದ ಇಬ್ಬರು, ಅವರು ಇಟ್ಟಂಥ ಮತ್ತು ಅವರು ಕೊಟ್ಟಂಥ ಗೌರವವನ್ನು ಉಳಿಸ್ಕೊಳ್ಳೋ ಕೆಲಸ ಸಂದರ್ಭದಲ್ಲಿ ನಿಮ್ಮೆಲ್ಲ ಸಹಕಾರ ಮಾರ್ಗದರ್ಶನ ಇರುವಂಥ ಅವಕಾಶ ಆಗಲಿ. ಈ ಒಂದು ಶಿಕ್ಷಣ ಸಂಸ್ಥೆ ಇನ್ನಷ್ಟು ಬೆಳೆದು ನಿಲ್ಲುವಂಥ ಅವಕಾಶ ಆಗಬೇಕು.
ಇಲ್ಲಿ ಬೇರೆ ಬೇರೆ ಕೋರ್ಸ್ಗಳನ್ನು ಪ್ರಾರಂಭ ಮಾಡುವಂಥ ಕನಸನ್ನು ಈಗಾಗಲೇ ಮಂಜುನಾಥ್ ರೇವಣ್ಣ ಕುಟುಂಬದವರು ಕಂಡಿದ್ದಾರೆ. ಇಲ್ಲಿ ಬೇರೆ ಬೇರೆ ಕೋರ್ಸ್ಗಳು ಪ್ರಾರಂಭ ಮಾಡುವ ಮೂಲಕ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ದೊಡ್ಡ ಮಟ್ಟದ ಪ್ರಯೋಜನ ಆಗುವಂಥ ಕೆಲಸ ಖಂಡಿತವಾಗಿ ಅದು ಆಗ್ತದೆ ಅಂತ ನಾನು ಹೇಳಿಕೊಳ್ತಾ ಮತ್ತೊಮ್ಮೆ ಮಂಜುನಾಥ್ ರೇವಣ್ಕರನ್ನು, ಅವರ ಕುಟುಂಬಸ್ಥರನ್ನು, ಈ ಮುಖ್ಯ ಶಿಕ್ಷಕರನ್ನು, ಶಿಕ್ಷಕ ವರ್ಗದವರನ್ನು, ಈ ಒಂದು ಸಂಸ್ಥೆಗೆ ನೇರವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂಥ ಪ್ರತಿಯೊಬ್ಬರು ಕೂಡ ನನ್ನ ಹೃತ್ಪೂರ್ವಕ ಅಭಿನಂದನೆ, ಶುಭಾಶಯ ಸಲ್ಲಿಸಿಕೊಂಡು ನಿಮ್ಗೆಲ್ಲರಿಗೂ ವಂದಿಸಿ ಮತ್ತು ನಿಮ್ಮ ಸಂಸ್ಥೆಯ ಬೆಳಗುವಲ್ಲಿ ನಮ್ಮಿಂದ ಏನೇ ಸಹಕಾರ ಯಾವುದೇ ಸಂದರ್ಭ ಬೇಕಾದರೂ ಕೂಡ ನಾನೊಬ್ಬ ಸೋದರನಾಗಿ ಮುಂದೆ ನಿಂತು ನನ್ನ ಸಂಪೂರ್ಣವಾದ ಸಹಕಾರ ಕೊಡ್ತೇನೆ ಅಂತ ಹೇಳಿಕೊಳ್ಳುತ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. It truly reflects your passion for education as you take time out of your busy schedule to come and speak important words to prepare the children for a bright future through good messages. Heartfelt thank you, sir, for sharing your goodness about digital and advancing technology. A person who is blessed with honor means that the person definitely believes strong in something and is engaged in penance. If the result comes positive, then his personality go definitely elevated. Accordingly, today's honorees are Managing Director of VMS Android app, Rupesh S. Doshi sir. So that I requesting to continue the next event by Andrew Dolphy Sequeira sir. Over to you, sir. Mr. Rupesh Doshi, born in Mumbai, graduated in Commerce from Mumbai University and post-graduation diploma from NCST, established multiple ITES software and services industry in Mumbai in the year August 2000. In this IT service, the journey he has helped build automation for over 2,000 internet cafe, includes 241 stores of Reliance Web World, 93 of Tata Teleservices, pilot stores at the Railtail. Mr. Rupesh has also helped the cybercrime division at the Mumbai and Maharashtra Police. He also was awarded a trophy for automation, a signal regiment of Indian Army at the Srinagar Old Airfield Base. Mr. Rupesh is the Managing Director of Morais Digits Private Limited, which today is catering to over 400 plus educational institutions, 1,500 plus SMS for various other services. On the personal front, Mr. Rupesh Doshi is helping schools and colleges turn digital by way of introducing and implementation of visitors management system service. Thank you, sir. Dear Science, want to thank each and everyone for this wonderful opportunity. Well, today I hope to share little bit with you, but again there is a lot more to come in the days. I joined to this institution as first PU student. I got a very good college to showcase my talents in studies as well as extracurricular activities. The management and teachers are so supportive and motivated me in different ways. I feel proud to be part of this institution. Coming to the VMS digital app, which was introduced this year, has got many good deeds. Parents can easily track the students' activity outside as well as inside the campus. Since this app is digital, manual work is reduced a lot. With these words, I like to put an end to my speech. Thank you, one and all. Good afternoon, everyone. Myself Purvika. I am the student of 2nd PUC Commerce. I am here to speak a few words about Vms App and Scanner. Firstly, I am going to talk a few words about this institution.
Here we learn many things and also thank to all teaching and non-teaching staff for giving us a good education. And there are also involved extracurricular activity. And about this VMS app, this is the first institution to introduce VMS app and scanner. It was very helpful for parents and teacher. Parents can view their child related performance through VMS app. There is also a scanning process which the student have to scan their ID and immediately the parents receive the notification in their mobile that their child have entered to the school. In this way, this will very helpful to us. Thank you for everyone for giving opportunity to speak here. Thank you. Good evening everyone. Myself Manisha. I am student of second year science. VMS Teacher app is specially designed for teachers and parents. It's very easy to use and communicate from anywhere. VMS targets at making school smarter, parent-teacher communication, mobile app that helps school effectively. Share one-way announcement, real-time student attendance, GPS bus tracking, homework, fee schedule, exam result, timetable, school calendar and much more. Thank you everyone. ಧನ್ಯವಾದಗಳು ತಮ್ಮ ಅನಿಸಿಕೆಗಳನ್ನು ಉತ್ತಮವಾಗಿ ವ್ಯಕ್ತಪಡಿಸಿದ್ದಕ್ಕಾಗಿ. Now, the few words from the pillar of our institution, Dr. Manjunath S. Revankar sir. ಇವತ್ತಿನ ದಿವಸ ಭಾಳ ಖುಷಿ ಆಗ್ತಾ ಇದೆ. ಮನುಷ್ಯನ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕಾದ್ರೆ ಇಂಥ ಒಂದು ಆ್ಯಪ್ ಮೂಲಕ ನಾವು ಸಾಧನೆ ಮಾಡ್ತಾ ಇದ್ದೇವೆ ಅಂತ ಹೇಳಿಕೆ ಭಾಳ ಖುಷಿ ಆಗ್ತದೆ. ಅದನ್ನು ಉದ್ಘಾಟನೆ ಮಾಡಿದಂಥ UT ಖಾದವರಿಗೆ ಸೂರಜ್ ಎಜುಕೇಷನಲ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾನು ತುಂಬ ಹೃದಯದ ಧನ್ಯವಾದ ಹೇಳಲಿಕ್ಕೆ ಇಚ್ಛೆಪಡಿಸ್ತೇನೆ. ಅವರಂಥ BG ಶೆಡ್ಯೂಲಲ್ಲಿಯೂ ಸುಧಾ ನಮ್ಮ ಶಾಲೆಗೆ ಬಂದು ಉದ್ಘಾಟನೆ ಮಾಡಿ ನನಗೆ ಬಹಳ ಕೃತಜ್ಞನಾಗಿದ್ದೇನೆ. ನಿಮಗೆ ನಾನು ಯಾವತ್ತೂ ಚಿರಋಣಿಯಾಗಿದ್ದೇನೆ ಸರ್. ನಿಮ್ಮ ಅಮೃತ ಹಸ್ತದಿಂದ ನಮ್ಮ ಶಾಲೆ ಓಪನಿಂಗ್ ಸೆರೆಮನಿಗೂ ನಿಮ್ಮ ಅಮೃತ ಹಸ್ತ ಆಗಿದೆ. ಈಗ VMS ಉದ್ಘಾಟನೆಗೂ ನಿಮ್ಮ ಅಮೃತ ಹಸ್ತ. ಮುಂದಿನ ದಿನಗಳಲ್ಲಿ ನಮ್ಮ ಮೆಡಿಕಲ್ ಕೋರ್ಸಸ್ಸನ್ನು ಸಹ ಸ್ಟಾರ್ಟ್ ಮಾಡಲಿಕ್ಕೆ ನಿಮ್ಮ ಉದ್ಘಾಟನೆಗೆ ನೀವು ಬಂದು ನಮಗೆ ಉದ್ಘಾಟನೆ ಮಾಡಿಕೊಡಬೇಕಾಗಿ ನಾನು ನಿಮ್ಮಲ್ಲಿ ಕಳಕಳಿಯಾಗಿ ವಿನಂತಿ ಮಾಡಿಕೊಳ್ತೇನೆ. ಯಾಕಂದರೆ UT ಖಾದರ್ ಅವರು ಯಾವುದು ಉದ್ಘಾಟನೆ ಮಾಡ್ತಾರೆ ಇವತ್ತಿಗೂ 100% ಸಕ್ಸಸ್ ಆಗಿದೆ. ಯಾವುದೇ ಉದ್ಘಾಟನೆ ಮಾಡಿದ್ದು ಇವತ್ತು ಯಾವುದೇ ಪ್ರಾಜೆಕ್ಟ್ ನಿಲ್ಲಿಲ್ಲ. ಯಾಕಂದರೆ ಮಂಗಳೂರಲ್ಲಿ ಇಷ್ಟು ಒಂದು ಸ್ಮಾರ್ಟ್ ಸಿಟಿ ಆಗಬೇಕಾದ್ರೆ UT ಖಾದರ್ ಅವರೇ ಕಾರಣ. ಇಂಥ UT ಖಾದರ್ ಅವರು ನಮ್ಮ ಶಾಲೆಗೆ ಬಂದು ನಮ್ಮನ್ನು ಹರಿಸಿದ್ದಕ್ಕಾಗಿ ನಾನು ಸೂರಜ್ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ತುಂಬ ಹೃದಯದ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಹಾಗೆ ಈ VMS ನಮಗೆ ಅಳವಡಿಸಿಕೊಂಡಂತಹ ರೂಪೇಶ್ ಅವರು ಭಾಳ ಸರಳ ವ್ಯಕ್ತಿ, ಬಾಂಬೆಯಿಂದ ಬಂದು ನಮ್ಮನ್ನು ಹರಿಸಿದ್ದಾರೆ. ಅವರಿಗೂ ನಾನು ತುಂಬ ಹೃದಯದ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಪತ್ರಿಕಾ ಮಾಧ್ಯಮದವರಿಗೂ ನಾನು ಒಂದು ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತಿನ ದಿನಗಳಲ್ಲಿ ಮಕ್ಕಳು ಮನೆಯಿಂದ ಹೋಗಿದ್ದಾರೆ, ಆದರೆ ಶಾಲೆಗೆ ಬಂದಿರೋದಿಲ್ಲ. ಎಲ್ಲಿ ಹೋಗಿದ್ದಾರೆ, ಏನಾಗಿದೆ ಅಂತೇಳಿ ಗೊತ್ತಿಲ್ಲದಂಥ ಪರಿಸ್ಥಿತಿಯಲ್ಲಿ ತಂದೆ ತಾಯಂದಿರು ಇರ್ತಾ ಇದ್ರು. ಆದರೆ ಈ ಒಂದು ಆ್ಯಪ್ ಮೂಲಕ ಮಗು ಶಾಲೆ ಒಳಗೆ ಬಂದ ತಕ್ಷಣ, ಸ್ಕ್ಯಾನ್ ಆದ ತಕ್ಷಣ ಪೇರೆಂಟ್ಸಿಗೆ ಅವರ ಮುಖ ಮತ್ತು ಅವರ ಅಟೆಂಡೆನ್ಸು, ಅವರು ಶಾಲೆಗೆ ಬಂದಿದ್ದಾರೆ ಅಂತ ಗೊತ್ತಾಗುವಂಥ ಒಂದು ದೊಡ್ಡ ಒಂದು ಮಹತ್ಕಾರ್ಯದ, ಇಡೀ ಕರ್ನಾಟಕದಲ್ಲೇ ಯಾರೂ ಮಾಡದೇ ಇದ್ದದ್ದು ಯಾವುದೇ ಶಾಲೆಯಲ್ಲಿ ಇದನ್ನು ಅಳವಡಿಸಲಿಲ್ಲ. ಇದು ಪ್ರಥಮ ಬಾರಿ ನಮ್ಮ ಸೂರಜ್ PU ಕಾಲೇಜಿನಲ್ಲಿ ಹಾಗೂ ಜ್ಞಾನದೀಪ ಸ್ಕೂಲಲ್ಲಿ ನಾವು ಅಳವಡಿಸ್ತಾ ಇದ್ದೇವೆ. ಅದಕ್ಕೆಲ್ಲರ ನಮಗೆ ಸಹಾಯ ಸಿಕ್ಕಿದ್ದು UT ಖಾದರ್ ಅವ್ರದ್ದು. ಅವರು ಡಿಜಿಟಲ್ ಇಂಡಿಯಾದಲ್ಲಿ ಒಂದು ಉತ್ತೇಜನ ಕೊಟ್ಟು ನಮಗೆ ಬಹಳ ಸಹಾಯ ಮಾಡಿದ್ದಾರೆ. ಇಂಥ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ನಾನು ಒಂದು 3 ತಿಂಗಳಿಂದ ನಿಮ್ಮ ಪಾದಸ್ಪರ್ಶ ಆಗಬೇಕಂತ ಕಾಯ್ತಾ ಇದ್ದೆ. ಅದು ಇವತ್ತು ನನಗೆ 100% ಸಕ್ಸಸ್ ಆಗಿದೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಹಾಗೆ ಶಾಲೆಯಲ್ಲಿ ಮಕ್ಕಳು ಕ್ಲಾಸಲ್ಲಿ ಕೂತ್ಕೊಂಡಾಗ ಯಾವ ಸಬ್ಜೆಕ್ಟಲ್ಲಿ ಕ್ಲಾಸ್ ಆಗಿದೆ ಅಂತ ಸಹ ಗೊತ್ತಾಗ್ತದೆ. ಅದನ್ನು ನಮ್ಮ ಟೀಚರ್ಸ್ ಮ್ಯಾಥ್ಸ್ ಸಬ್ಜೆಕ್ಟು, ಸೈನ್ಸ್ ಸಬ್ಜೆಕ್ಟು ಯಾವುದೇ ಒಂದು ಅಪ್ಲೋಡ್ ಮಾಡಿದ ತಕ್ಷಣ ಪೇರೆಂಟ್ಸ್ ಆ್ಯಪ್ ಮೂಲಕ ಅದನ್ನು ನೋಡುವಂಥ ಒಂದು ಶಕ್ತಿ ಇದೆ. ಹಾಗೆ ಸಂಜೆ 4 ಗಂಟೆಗೆ ಹೋಗಬೇಕಾದ್ರೆ ಮತ್ತು ಇನ್ನೊಂದು ಸರಿ ಸ್ಕ್ಯಾನ್ ಆಗ್ತದೆ, ಮಗು ಶಾಲೆಯಿಂದ ಬಿಟ್ಟಿದೆ. ಹೀಗಾಗಿ ಪ್ರತಿಯೊಂದು ಬೆಳಿಗ್ಗೆ 9ರಿಂದ 4 ಗಂಟೆ ತನಕ ಮಗುವಿನ ಟೋಟಲ್ ಕೇರ್ ಸಿಸ್ಟಮನ್ನು ಈ VMS ಅಳವಡಿಕೆಯಲ್ಲಿ ನಾವು ಅಳವಡಿಸಿದ್ದೇವೆ. ಇಂಥ ಒಂದು ಭಾಗ್ಯವಂತ ನಮ್ಮ ಮಕ್ಕಳು, ನನ್ನ ಮಕ್ಕಳ ಒಂದು ಆಶೀರ್ವಾದದಿಂದ ನಾನು ಇದೆಲ್ಲ ಮಾಡಲಿಕ್ಕೆ ನನಗೆ ಕಾರಣವಾಗಿದೆ ಎಂದು ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಹಾಗೆ ನಮ್ಮ ಶಿಕ್ಷಕರಿಂದ, ಹಾಗೆ ನಮ್ಮ ಸ್ಟಾಫು, ನಮ್ಮ ಪ್ರಿನ್ಸಿಪಲ್ರು ಎಲ್ಲ ಒಳ್ಳೆ ರೀತಿಯಿಂದ ಕೆಲಸ ಮಾಡಿ ಇಂಥ ಒಂದು ಅದ್ಭುತ ಒಂದು ಕಾರ್ಯಕ್ರಮಕ್ಕೆ ನಮಗೆ ನಾಂದಿಯಾಗಿ ಮಾಡಿಕೊಟ್ಟಿದ್ದಾರೆ. ಅವರಿಗೂ ನಾನು
ಹೃತ್ಪೂರ್ವಕ ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Thank you, sir, for your precious points. ಉಪ್ಪಿನಕಾಯಿ ರಹಿತ ಭೋಜನ ಹೇಗೆ ಅಪೂರ್ಣವೋ ಅದರಂತೆ ಧನ್ಯವಾದವಿಲ್ಲದೆ ಕಾರ್ಯಕ್ರಮ ನೀರಸ. ನಮ್ಮ ಕಾರ್ಯಕ್ರಮವನ್ನು ಪರಿಪೂರ್ಣವಾಗಿಸುವ ನಿಟ್ಟಿನಲ್ಲಿ ಈಗ ಧನ್ಯವಾದ ಕಾರ್ಯಕ್ರಮ. So, I would like to invite Mrs. Savita D'Souza Madam to address vote of thanks. Over to you, ma'am. Thank you. Gratitude can transform common days into thanksgivings, turn routine jobs into joy, and change ordinary opportunities into blessings. A very good evening to one and all gathered here. I deem it a great honor and privilege to propose the vote of thanks on this memorable occasion. First and foremost, I feel honored to express my heartfelt gratitude to Shri U.T. Kadar, Sir, Speaker of Karnataka Legislative Assembly, for inaugurating the VMS